ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತಾ ಮಲ್ಲ ಸುದ್ದಿಲು ಬಂಟ್ವಾಳ ಪಾಣೇರು ವಿಟ್ಲ ಹೋಬಳಿದ 55 ಜನಕ್ಕೂ ಪರಿಹಾರ ಚೆಕ್ 36 ಜನಕ್ಕೂ ಹಕ್ಕು ಪತ್ರ ಆಶ್ರಯ ಯೋಜನೆ ದಡಿಟ್ಟು ಇಲ್ಲಗ ಅರ್ಜಿ ಕೊರಲಿ ರಾಜೇಶ್ ನಾಯಕ್ ಬಕ್ರೀದ್ ಪರ್ಪಡು ಪಟ್ಟದ ತಿನ್ಪುನೇಕ ಎಡ್ಡೆ ಅರ್ಥ ಉಂಡು ಉಳ್ಳಾಲ ನೆಹರು ನಗರದ ಪಶ್ಚಿಮ ರಿಹಾಬ್ ಸೆಂಟರ್ದ ಬಕ್ರೀದ್ ಆಚರಣೆಡು ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಸಮಾಜದ ಸಂದುನ 35 ಜೋಕ್ಲೆಗ ಇಡೆಮುಟ್ಟ 1.5 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆದ ವಿದ್ಯಾರ್ಥಿ ವೇತನ ಪಟ್ಟುನ ಕಾರ್ಯಕ್ರಮ ಲೆಪ್ಪೋಲೆ ಬಿಡುಗಡೆ ಮತ್ತದು ಎಸ್ಎಸ್ ನಾಯಕ್ ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರಿಗೆ ಆರೋಗ್ಯ ಭಾಗ್ಯ ನಟ್ಟೊಂದು ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವಿಶೇಷ ಪ್ರಾರ್ಥನೆ ಗಣೇಶಪುರ ಮಹಾಗಣಪತಿ ದೇವಸ್ಥಾನಡು ವಿಶೇಷ ಪೂಜೆ ವಾರ್ತೆದ ವಿವರ ಆಶ್ರಯ ಯೋಜನೆ ದಡಿಟ್ಟು ಬರ್ಪುನ ಮಾರ್ಚ್ ದುಲೈ ಇಲ್ಲು ಒದಗಾಯರೆ ಸರ್ಕಾರ ಉದ್ದೇಶದಿ ಒಂದುಂಡು ಈ ಯೋಜನೆಗೆ ಸಂದು ನಕಲು ಅರ್ಜಿ ಕೊರಲಿಂದು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಬಂತೆರು ಬಂಟ್ವಾಳ ಪಾಣೀರು ಬೊಕ್ಕ ವಿಟ್ಲ ಹೋಬಳಿಗೆ ಸೇರಿದು ಒಟ್ಟು 55 ಜನಕ್ಕೂ ಪ್ರಕೃತಿ ಮುನಿದಿನ ಪರಿಹಾರ ಲೆಕ್ಕೊಡು 3,16,000 ರೂಪಾಯಿ ಪರಿಹಾರ ಚೆಕ್ ಬೊಕ್ಕ 36 ಜನಕ್ಕೂ ಹಕ್ಕು ಪತ್ರ ಪಟ್ಟದು ಆರ್ಪಾ ತಿರಿಯರು ಆಶ್ರಯ ಯೋಜನೆ ದಡಿಟ್ಟು ಬರ್ಪುನ ಮಾರ್ಚ್ ದುಲೈ ಇಲ್ಲು ಒದಗಾಯರೆ ಸರ್ಕಾರ ಉದ್ದೇಶದಿ ಒಂದುಂಡು ಈ ಯೋಜನೆಗೆ ಸಂದು ನಕಲು ಅರ್ಜಿ ಕೊರಿಯರೆ ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಉಳಿಪಾಡಿ ಕೇನೊಂದೆರು ಬಂಟ್ವಾಳ ಪಾಣೀರು ಬೊಕ್ಕ ವಿಟ್ಲ ಹೋಬಳಿಗೆ ಸೇರಿದು ಒಟ್ಟು 55 ಜನಕ್ಕೂ ಪ್ರಕೃತಿ ಮುನಿದಿನ ಲೆಕ್ಕೊಡು 3,16,000 ರೂಪಾಯಿ ಪರಿಹಾರ ಚೆಕ್ಲಿನ ಬೊಕ್ಕ 36 ಜನಕ್ಕೂ ಹಕ್ಕು ಪತ್ರ ಪಟ್ಟದು ಆರ್ಪಾ ತೆರಿಯರು ಡೀಮ್ಡ್ ಫಾರೆಸ್ಟೆಡ್ ಪಾಕ ವರ್ಷಲಿಡ್ದು ವಾಸ ಮಲ್ತೊಂದು ಪುನಕ್ಲೆಗ್ ಇಲ್ಲ ಕೊರಿಯರೆ ಇತ್ತಿನ ಸಮಸ್ಯೆಯನ್ನು ದೂರ ಮಲ್ತದಂಡ ಬಂಟ್ವಾಳ ಕ್ಷೇತ್ರದ ವಿಟ್ಲ ಪಡ್ನೂರು ಬೊಕ್ಕ ಉಳಿ ಗ್ರಾಮದ ಫಲದೆತ್ತೊನ್ನಕ್ಲೆಗ್ ಹಕ್ಕು ಪತ್ರ ಬೇಗ ಕೊರಿಯರೆ ಕ್ರಮದೆತ್ತೊನ್ನುಂಡು ಮೂಜಿ ಹೋಬಳಿಗೆ ಸಂಬಂಧಪಟ್ಟದು ಈ ದಿನ 36 ಜನ ಫಲದೆತ್ತೊನ್ನಕ್ಲೆಗ್ ಹಕ್ಕು ಪತ್ರ ಪಟ್ಟದಂಡ ಪ್ರಕೃತಿ ಮುನಿಯಿನ ಪರಿಹಾರ ಆದ 55 ಜನಕ್ಕೂ ಚೆಕ್ಲೇನು ಪಟ್ಟದಂಡ ಬಂಟ್ವಾಳ ಕ್ಷೇತ್ರಡು ಹಕ್ಕು ಪತ್ರ ತಿಕ್ಕಂದಿನಕ್ಲೆಗ್ ಹಕ್ಕು ಪತ್ರ ಪಟ್ಟರೆ ಪ್ರಾಮಾಣಿಕ ಪ್ರಯತ್ನ ಮಲ್ತದಂಡ ಬರ್ಪುನ ದಿನಕ್ಲೆಡು ಬಾಕಿ ಉಪ್ಪುನ ಮಾತಾ ಫಲದೆತ್ತೊನ್ನಕ್ಲೆಗ್ಲ ಹಕ್ಕು ಪತ್ರ ಪಟ್ಟರೆ ಕ್ರಮದೆತ್ತೊನುಂದು ರಾಜೇಶ್ ನಾಯಕ್ ಪಂಡಿರ ಬಹಳಷ್ಟು ಎಲ್ಲ ಮೊತ್ತವನ್ನು ತಂದಿದ್ರು ಸ್ವಲ್ಪ ಮಟ್ಟಿಗಾದರೂ ಮನೆಯವರಿಗೆ ಸಹಾಯ ಆಗಲಿ ಬಡವರಿಗೆ ಎಂಬ ಉದ್ದೇಶದಿಂದ ಸರ್ಕಾರದ ಆದ ಒಂದು ಗೈಡ್ಲೈನ್ಸ್ ಇದೆ. ಅದರ ಮುಖಾಂತರ ಕೊಡುವಂಥ ವ್ಯವಸ್ಥೆಗಳಿದೆ. ಆ ಪ್ರಕಾರ ಇವತ್ತು ಸುಮಾರು 55 ಮನೆಗಳಿಗೆ ಎಲ್ಲ ಸೇರಿ 55 ಮನೆಗಳಿಗೆ 3,12,000 ಒಟ್ಟು ಮೊತ್ತವನ್ನು ಇವತ್ತು ಕೊಡಲಿಕ್ಕೆ ನಾವಿದ್ದೇವೆ. ಅದರ ಜೊತೆಗೆ ಹಕ್ಕುಪತ್ರಗಳು ಸುಮಾರು ನಿರಂತರವಾಗಿ ನಾವು ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಈಗ ಇವತ್ತಿನ ದಿನಗಳಲ್ಲಿ 36 ಹಕ್ಕುಪತ್ರಗಳನ್ನು ನಾವು ಕೊಡಲಿಕ್ಕೆ ರೆಡಿ ಮಾಡಿದ್ದೇವೆ. 36 ಮೊನ್ನೆ ಕೂಡ ಅರಣ್ಯದ ಪ್ರಾಬ್ಲಮ್ ಇಂದಾಗಿ ಡೀಮ್ ಫಾರೆಸ್ಟ್ ಪ್ರಾಬ್ಲಮ್ ಆಗಿ ಬಹಳಷ್ಟು 121 ಫೈಲ್ಗಳು ಪೆಂಡಿಂಗ್ ಇದೆ. ಬಹಳಷ್ಟು ಸಮಯದಿಂದ ಫೈಲ್ ಬಿಟ್ಟು ಮೊನ್ನೆ ನಾನು ಕೆಡಿಪಿ ಮೀಟಿಂಗ್ ಮತ್ತು ದಿಶಾ ಮೀಟಿಂಗಲ್ಲೂ ಆ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ನಾವು ಈಗ ವಿಟ್ಲಪಟ್ಟಣೂರಿನ ಸುಮಾರು 9 ಫೈಲನ್ನು ಕ್ಲಿಯರ್ ಮಾಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸ್ ಹುಷಾರಿಜ್ಜಂದೆ ಖಾಸಗಿ ಆಸ್ಪತ್ರೆಡು ಐಸಿಯುಡು ಇತ್ತದು ಅರೆನ ಆರೋಗ್ಯದ ಬಗೆಟ್ಟು ಪಕ್ಷದ ರಾಷ್ಟ್ರೀಯ ನಾಯಕರು ವಿಚಾರಿತೊಂದುಲ್ಲೇರ ಆರು ಆಯ್ನಾತ್ ಬೇಗ ಹುಷಾರಾದು ಇಲ್ಲಡೆ ಪೊಪ್ಪನಂಚ ಆವಡಂದು ನಟ್ಟೊಂದು ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಗುರುವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಲ್ಯಡು ವಿಶೇಷ ಪ್ರಾರ್ಥನೆ ನಡಪಾಯರು ಮಾಜಿ ಕೇಂದ್ರ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಸ್ಕರ್ ಫೆರ್ನಾಂಡಿಸರಿಗೆ ಹುಷಾರಿಜ್ಜಂದೆ ಖಾಸಗಿ ಆಸ್ಪತ್ರೆದ ಐಸಿಯುಡು ಮರ್ದು ನಡೆತೊಂದುಂಡು ಅರೆಗ್ ಆಯ್ನಾತ್ ಬೇಗ ಗುಣ ಆವಡಂದು ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಗುರುವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವಿಶೇಷ ಪ್ರಾರ್ಥನೆ ನಡಪಾಯರು ಈ ಪೊರ್ತುಡು ಮಾಜಿ ಮಂತ್ರಿ ವಿ ರಮಾನಾಥ್ ರೈ ಪಾತೆರ್ದು ವೈರಿಲೆಲ್ಲ ಪ್ರೀತಿ ಮಲ್ಪುನ ಗುಣ ಸ್ವಭಾವದಾರು ಫೆರ್ನಾಂಡಿಸ್ ಅರೆಗ್ ದೇವರ ಆರೋಗ್ಯ ಭಾಗ್ಯ ಒದಗಾವಡು ಅರನ ಆರೋಗ್ಯ ಆಯ್ನಾತ್ ಬೇಗ ಸುಧಾರಡಂದು ಪಂಡದು ದೇವೆರಡ ನಟ್ಟೊಂಡೆರ ಭಗವಂತ ದಯಪಾಲಿಸಬೇಕು ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಮತ್ತು ಅವರ ಜನರನ್ನು ಮಾಡಿರ್ತಕ್ಕಂಥ ಪ್ರೀತಿ ಯಾರನ್ನು ಕೂಡ ದ್ವೇಷ ಮಾಡಲಿಲ್ಲ. ಅವ್ರು
ಅವರು ಯಾರನ್ನು ಕೂಡ ದ್ವೇಷ ಮಾಡಿ ವೈರಿಯನ್ನು ಕೂಡ ಪ್ರೀತಿ ಮಾಡಿದರು. ಯೇಸು ಕ್ರಿಸ್ತನ ಸಿದ್ಧಾಂತ ಇದೆ, ಒಂದು ಕೆನ್ನೆಗೆ ಬಾರಿಸಿದರೆ ಇನ್ನೊಂದು ಕೆನ್ನೆ ತೋರಿಸು, ಯಾರು ನಿನಗೆ ತೊಂದರೆ ಮಾಡ್ತಾರೆ ಅವ್ರನ್ನ ದ್ವೇಷ ಮಾಡಬೇಡ. ಆ ಭಾವನೆ, ಆ ವಿಚಾರವನ್ನು ಖಂಡಿತವಾಗಿ ಪಾಲಿಸಿದವರು ಆಸ್ಕರ್ ಫರ್ನಾಂಡಿಸ್. ಅವರಿಗೆ ದೇವರು ಆರೋಗ್ಯವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಆರೋಗ್ಯ ಚೇತರಿಸಬೇಕಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದ ಹರೀಶ್ ಕುಮಾರ್, ಹಾಗೆ ಮಾಜಿ ಸಚಿವರಾದಂಥ ರಮಣ್ ರೈ, AICC ಕಾರ್ಯದರ್ಶಿಯಾದಂಥ ಐವನ್ ಡಿಸೋಜಾ ಅವರು, ಆಮೇಲೆ ಪ್ರಮುಖ ಗಣ್ಯರೆಲ್ಲ ಜೊತೆ ಸೇರಿಕೊಂಡು ಈ ಮಂಗಳೂರು ಕುದ್ರೋಳಿ ದೇವಸ್ಥಾನದಲ್ಲಿ ಅವರ ಆರೋಗ್ಯ ಚೇತರಿಸಬೇಕಂತ ನಾವು ಲೋಕರಥ ದೇವರ ಹತ್ರ ಬೆಳಿಗ್ಗೆಯಿಂದ ಪೂಜೆ ಮಾಡಿ ಎಲ್ಲ ಬೇಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೇವೆ. ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಸೇರಿನಂಚ ಪಕ್ಷದ ನಾಯಕರು ಈ ಪೊರ್ತುಡು ಒಟ್ಟಿಗಿದ್ದರು. ಹುಷಾರಿಜ್ಜಂದೆ ಆಸ್ಪತ್ರೆ ಡುಪ್ಪುನ ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರಿಗೆ ಆಯ್ನತ್ ಬೇಗ ಗುಣ ಅವಡಂದು ಸುರತ್ಕಲ್ದ ಶ್ರೀ ಗಣೇಶಪುರ ಮಹಾಗಣಪತಿ ದೇವಸ್ಥಾನಡು ಗುರುವಾರ ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ಯುವ ಕಾಂಗ್ರೆಸ್ ಮಾಜಿ ಜಿಲ್ಲಾ ಗುರ್ಕಾರ್ಯರು ಮಿಥುನ್ ರೈ ವಿಶೇಷ ಪ್ರಾರ್ಥನೆ ನಡಪಾಯರು. ಆಸ್ಕರ್ ಫೆರ್ನಾಂಡಿಸರು ಕುಡ್ಲದ ಖಾಸಗಿ ಆಸ್ಪತ್ರೆಡು ಐಸಿಯುಡುಲ್ಲೆರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರಿಗೆ ಎಡ್ಡೆ ಆರೋಗ್ಯ ಭಾಗ್ಯ ನಟ್ಟೊಂದು ಹುಷಾರಿಜ್ಜಂದೆ ಇತ್ತಿನ ಅರೆಗೂ ಬೇಗ ಗುಣ ಅವಡಂದು ರಾಜ್ಯದ ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ಯುವ ಕಾಂಗ್ರೆಸ್ ಮಾಜಿ ಜಿಲ್ಲಾ ಗುರ್ಕಾರ್ಯರು ಮಿಥುನ್ ರೈ ಸುರತ್ಕಲ್ ಗಣೇಶಪುರತ ಶ್ರೀ ಮಹಾಗಣಪತಿ ದೇವಲ್ಯುಡು ವಿಶೇಷ ಪ್ರಾರ್ಥನೆ ನಡಪಾಯರು. ಯೋಗ ಮಲ್ಪುನಗ ಜಾರ್ದು ಬೂರ್ದು ತರೆಕ್ ಜೋರ್ದ ಪೆಟ್ಟಾತಿನ ಆಸ್ಕರ್ ಫೆರ್ನಾಂಡಿಸ್ ಇತ್ತೆ ಕುಡ್ಲದ ಖಾಸಗಿ ಆಸ್ಪತ್ರೆಡು ಐಸಿಯುಡುಲ್ಲೆರು. ಬುಧಾರೊಡ್ದು ಡಾಕ್ಟರು ಡಯಾಲಿಸಿಸ್ ಶುರು ಮಲ್ತಿದ್ದೇರು. ಅಂಚಾದು ಅರೆನ ಆರೋಗ್ಯ ಆಯ್ನಾತ್ ಬೇಗ ಸುಧಾರಿಯಡಂದು ಕಾಂಗ್ರೆಸ್ ಪಕ್ಷದಕ್ಲು ದೇವಸ್ಥಾನಲಿಡು ವಿಶೇಷ ಪೂಜೆ ಮಲ್ಪಾದು ಪ್ರಾರ್ಥನೆ ಮಲ್ತೊಂದುಲ್ಲೆರು. ಗಣೇಶಪುರ ಮಹಾಗಣಪತಿ ದೇವಲ್ಯುಡು ನಡತಿನ ವಿಶೇಷ ಪೂಜೆದ ಪೊರ್ತುಡು SCDCC ಬ್ಯಾಂಕದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರ್ಕಾರ್ಯರು ಮೋನಪ್ಪ ಶೆಟ್ಟಿ ಎಕ್ಕಾರ್, ಬಿದ್ರಾ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ವಲೇರಿಯನ್ ಸಿಕ್ವೇರಾ, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಮೋಹನ್ ಕೋಟ್ಯಾನ್, ಪ್ರವೀಣ್ ಬೋಳ್ಳೂರು, ವಸಂತ್ ಒಟ್ಟಿಗಿತ್ತೆರು. ಗಣೇಶಪುರ ಇಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಗಣಪತಿಯ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಗೆ ಈ ಮಹಾನ್ ಸಂಸ್ಥೆ MRPL ಅನ್ನು ತರಲಿಕ್ಕೆ ಅಹೋರಾತ್ರಿ ಹೋರಾಟ ಮಾಡಿದಂತಹ ಈ ಜಿಲ್ಲೆಯ ಅಂದಿನ ಲೋಕಸಭಾ ಸದಸ್ಯ ಮಾಜಿ ಕೇಂದ್ರ ಸಚಿವ ರಾಜೀವ್ ಗಾಂಧಿಯವರ ಭಾಳ ಆತ್ಮೀಯ ಸಹಪಾಠಿಯಾಗಿದ್ದಂಥ ಆಸ್ಕರ್ ಫರ್ನಾಂಡಿಸರ ಅನಾರೋಗ್ಯದಲ್ಲಿದ್ದಾರೆ. ಮಹಾಗಣಪತಿ ದೇವರು ಅವರಿಗೆ ಆದಷ್ಟು ಬೇಗ ಆರೋಗ್ಯವನ್ನು ಕರುಣಿಸಲಿ, ಅವರು ನಡೆದಾಡುವ ಹಾಗೆ ಆ ಮಹಾಗಣಪತಿ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಾಮರ್ಥ್ಯದಕ್ಕಲು ಬೆಂದಿನೆಟ್ಟು ಒಂತೆ ಬಡವಿರೆಗು ತೆನಸು ಕೊರುಂಡ ತೆನಸುಡು ಒಂಜೆ ಸಮ ಕಾತೊಂಡ ಅವು ಮನುಷ್ಯತ್ವ. ಬಕ್ರೀದ್ ಪರ್ಬುಡು ಪಟ್ಟದ ತಿನ್ಪುನೆಕ್ ಎಡ್ಡೆ ಅರ್ಥ ಉಂಡುಂದು ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸಂದೀಪ್ ಪಂತೆರ ಉಳ್ಳಾಲ ನೆಹರು ನಗರದ ಪಶ್ಚಿಮ ರಿಹಾಬ್ ಸೆಂಟರ್ಡ್ ನಡತಿನ ಬಕ್ರೀದ್ ಆಚರಣೆಡು ಆಶ್ರಮದಕ್ಲೆಗ್ ವನಸು ಬಲಸದು ಆರ್ಪಾತಿರಿಯರ. ಬಕ್ರೀದ್ ಪರ್ಬದ ಲೆಕ್ಕೊಡು ಉಳ್ಳಾಲದ ನೆಹರು ನಗರದ ಪಶ್ಚಿಮ ರಿಹಾಬ್ ಸೆಂಟರ್ ಆಶ್ರಮದಕ್ಲೆನ ಒಟ್ಟುಗು ಪರ್ಬದ ಆಚರಣೆ ಬೊಕ್ಕ ಅಕ್ಲೆಗ್ ವನಸ್ತ ಅಟ್ಟಣೆ ಬುಧಾರ ನಡೆತದಿತ್ತಂಡ. ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸಂದೀಪ್ ಬೊಕ್ಕ ಬಿನ್ನಿರ್ನ ಸೇರಿಗೇಡು ಆಶ್ರಮದಕ್ಲೆನ ಒಟ್ಟುಗು ಪರ್ಬ ಆಚರಣೆ ಮಲ್ತದು ಅಕ್ಲೆಗ್ ವನಸ್ ಬಲಸೀರ. ಈ ಪೊರ್ತುಡು ಇನ್ಸ್ಪೆಕ್ಟರ್ ಸಂದೀಪ್ ಪಾತಿರ್ದು ಮುಸಲ್ಮಾನಿರ್ನ ಬಲಿದಾನ ನೆಂಪು ಮಲ್ತೊನ್ನ ಬಕ್ರೀದ್ ಪರ್ಬದ ಪೊರ್ತುಡು ಪಟ್ಟದ ತಿನ್ಪುನವು ಅರ್ಥ ಸಮಾಜಡು ತೆನಸು ವ್ಯವಸ್ಥೆಡು ಒಂಜೇ ಸಮ ಇಜ್ಜೆ ಸಾಮರ್ಥ್ಯದಕ್ಕಲು ಬೆಂದಿನೇಟು ಒಂತೆ ತೆನಸು ಕೊರಂಡ ಸಮತೋಲನ ಕಾತೊನ್ನವು ಮನುಷ್ಯತ್ವ ಚವಣೆರು ಸಾಮಾಜಿಕ ಎಡ್ಡೆಪ್ಪು ಕಾತೊನ್ನ ಇಂಚಿನ ಸಂಸ್ಥೆಲೆಗೆ ಕೈ ಜೋಡ್ಸಾವುಡು ಅಪಗ ಪಾಕಜನತ ಕಣನೀರು ಒಚ್ಚರೆ ಸಾಧ್ಯ ಅಂತ ಪಂಡೆರ. ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಪುಣ್ಯದ ಕೆಲಸ. ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಎಷ್ಟೇ ಬಿಡುವಿಲ್ಲದ ಕೆಲಸದಲ್ಲಿ ಇದ್ರೂ ಸಹಿತ ನಾನು ಹೇಳಿದೆ 10 ನಿಮಿಷ ನಾನು
ಟೈಮ್ ಮಾಡ್ಕೊಂಡು ಹೇಗಾದರೂ ಬರ್ತೀನಿ. ನಮ್ಮ DCP ಅವರೆಲ್ಲ ಕೂಡ ಇದ್ದಾರೆ, ರೌಂಡ್ಸಲ್ಲಿದ್ದಾರೆ. ಆದರೂ ಕೂಡ ನಾನು ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಎಷ್ಟೋ ಕಾರ್ಯಗಳು ನಡೀತಾ ಇರ್ತದೆ. ಕೆಲವೊಂದು ಪುಣ್ಯ ಕೆಲಸಗಳಿಗೆ ನಾವು ಎಷ್ಟೇ ಒತ್ತಡ ಇದ್ರೂ ಸಹಿತ ನಾವು ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಪಶ್ಚಿಮ ರಿಹಾಬ್ ಸೆಂಟರ್ ಮುಖ್ಯಸ್ಥರು ರೋಹಿತ್, ವೈದ್ಯರು ಡಾಕ್ಟರ್ ಸುಹಾನ್ ಆತಫ್, ಅನಿವಾಸಿ ಉದ್ಯಮಿಲೈನ ಶಮೀಮ್, ರಫೀಕ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ತಾಪಕ ಕಾರ್ಯಂತರು ರಾಜಿಕ್ ಉಳ್ಳಾಲ, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಗುರ್ಕಾರ್ಯರು ಸುಲೇಮಾನ್, ಬದ್ರುದ್ದೀನ್, ನಿಯಾಸ್ಟ್ ಕೊಟ್ಟುಪಾಲ್ದೆತ್ತೊಂಡೆರು. ರಾಜಿಕ್ ಉಳ್ಳಾಲ ಸಂಸ್ಥೆದ ಬಗೆಟು ಪಾತಿರ್ದು 10 ವರ್ಷಲಿಡಿದು ಜನಸೇವೆ ಮಲ್ತೊಂದು ಬೈದ ಆಶ್ರಮದಕ್ಲಿನ ಒಟ್ಟುಗು ಈ ವರ್ಷಲ ಪರ್ಬ ಕರಿಪ್ವ ಪೋಡಿಗೆದ ವಾತಾವರಣಡು ಬದುಕೊಂದುಲ್ಲ ಐತ ಒಟ್ಟುಗೂ ಸಾಮಾಜಿಕ ಕಾರ್ಯಲಿಡು ಸೇರೊಂದುಲ್ಲ ಅಂತ ಅರ್ಪಂಡಿರ. ನಮ್ಮ ಇಲ್ಲಿ ಎಷ್ಟು ಪೇಷಂಟ್ಗಳು ರೋಗಿಗಳು ಇರ್ತಾರೆ, ಇವರೊಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ನಾವು ಕೇಸಗಡೆಯಲ್ಲಿ ಮಾಡ್ತಾ ಇದ್ದದ್ದು. ಏನಾದರೂ ಒಂದು ಮಾಡುವ ಅಂತೇಳಿ ಒಂದು ಮನಸ್ಸಲ್ಲಿ ಆಸೆ. ಜನರು ಲಾಸ್ಟ್ ಟೈಮ್ ಈದಿಗೆ ಇದ್ದವರು ಈ ಈದಿಗೆ ಎಷ್ಟೇ ಜನರು ನಮ್ಮೊಟ್ಟಿಗೆ ಇಲ್ಲ, ಮರಣ ಹೊಂದಿದವರಿದ್ದಾರೆ. ಅದೇ ರೀತಿ ಇನ್ನೊಂದು ಈದಿಗೆ ನಾವು ಇದ್ದೇವಾ ಇಲ್ವೋ ಅಂತೇಳಿ ನಮಗೆ ಗೊತ್ತಿಲ್ಲ. ಅದನ್ನು ನೆನೆಸಿ ನಾವು ಬೆಳಗ್ಗೆ ಆಗಿದೆ ಸಾಯಂಕಾಲ ಆದರೆ ಸಾಕು ಅಂತೇಳಿ ನಮ್ಮ ಆ ರೀತಿಯ ಒಂದು ಭಾವನೆ. ನೀರ್ಮಾರ್ಗ ಜಂಕ್ಷನ್ ಕೈತಲ್ದ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿಗೂ ಬುಧವಾರ ರಾತ್ರಿ ಇರುವೇರು ಕಲ್ವೇರು ಪೊಗ್ಗುದು ಕಾಣಿಕೆ ಡಬ್ಬಿನ ಕಂಡದು ಕೊನತೆರ. ಕಲ್ವೇರು ಪೊಗ್ಗುದು ಕಂಡ ದಿನ CCTV ತೋಜಿದಿನ ಕುಡ್ಲಾ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ತೆತ್ತೊಂದು ತನಿಖೆ ಮಲ್ತೊಂದುಲೆರ. ನೀರ್ಮಾರ್ಗ ಜಂಕ್ಷನ್ ಕೈತಲ್ದ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರಗೂ ಇರುವೇರು ಕಲ್ವೇರು ಬುಧವಾರ ರಾತ್ರಿ ಪೊಗ್ಗುದು ಕಾಣಿಕೆ ಡಬ್ಬಿ ಕಂಡದೆರ. ಒಂದು CCTV ತೋಜಿದಿನ ಕಲ್ವೇರು ಪುಲ್ಯಕಾಡೆ ಎದುರು ಬಾಕಿಲ್ದ ಬೀಗ ಪೊಲ್ತುದು ಪೊಗ್ಗುದೆರ. ಐದು ಬುಕ್ಕ ಬಡಕಾಯ್ದ ಬಾಕಿಲು ದೆತ್ತದು ಪ್ರಧಾನ ಗುಂಡದ ಎದುರಿತ್ತಿನ ಕಾಣಿಕೆ ಡಬ್ಬಿ ರಟ್ಟಾದೆರ. ಕುಡ್ಲಾ ಗ್ರಾಮಾಂತರ ಸ್ಟೇಷನ್ ಕೇಸ್ ಪಾಡ್ದು ಕಲ್ವೇರಿನ ನಾಡು ಪತ್ತೆರೆ ಪೊಲೀಸರು ಪುಣೆ ಹೊಂದಲೆರ. ಮಾರ್ಕೆಟ್ ಲಿಡು ಕಾಯ್ಕಜ್ಬು ವಸ್ತು ಸೊಪ್ಪುಲಿನ ದೆತ್ತೊನ್ನಗ ಬಾರಿ ಆಲೋಚನೆ ಮಲ್ಪೊಡಾಪುಡು. ಕೆಲವು ಕಡಿಟ್ಟು ಬಾಡ್ದಿನ ವಸ್ತುಲು ಪಜ್ಜಿ ಪಜ್ಜಿಯಾದ ತೋಜರೆ ರಾಸಾಯನಿಕ ಮರ್ದಡು ಮುರ್ಕಾದ ದೆಪ್ಪು ಎರಂದು ತೆರೆದು ಬೈದನು. ಐಕ ಸಾಕ್ಷಿಯಾದ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣುಡು ಸುದ್ದಿ ಆತನು. ಮಾರ್ಕೆಟ್ ಹಿಡಿದು ಕಾಯ್ಕಜ್ಬು ವಸ್ತುಲಿನ ದೆತ್ತೊನ್ನಗ ಬಾರಿ ಜಾಗ್ರತೆ ಎಪ್ಪುಡು. ಸೊಪ್ಪು ಪಜ್ಜಿ ಪಜ್ಜಿ ಇತ್ತಂಡ ಇಲ್ಲಲ್ ದಕ್ಲಿಗ್ ನೆಮ್ಮದಿ ಎಪ್ಪುಡು. ಅಂಡ ಈ ಪಜ್ಜಿ ಪಜ್ಜಿ ಸುತ್ತಲಿನ ಪಿರವದ ಅಸಲಿಕತೆ ಕೇಂಡ ನನಮಿತ್ತಗು ಸೊಪ್ಪು ಬೋಡೇ ಬುಡ್ಚಿಂದು ಮನಸ್ಸುಗಾವು. ಇತ್ತೆ ಸಾಮಾಜಿಕ ಮಾಧ್ಯಮಲಿಡು ವಿಡಿಯೋ ಒಂಜಿ ಬಾರಿ ಸುದ್ದಿ ಆತಂಡ. ಮಾರ್ಕೆಟ್ ಕಾಯಕಜಿಪ್ಪು ವಸ್ತು ಸೊಪ್ಪು ಜನಕಲು ತುನ್ನಗ ಪಜ್ಜಿ ಪಜ್ಜಿಯಾದ ತೋಜರೆ ಅವೇನು ವಾರೀತಿಡು ಕೆಮಿಕಲ್ಡು ಮುರ್ಕಾದ ದೆಪ್ಪು ಇರಂದು ಹೊರತೂಲೆ. ಮುರ್ಕುದು ದೆತ್ತಿ ಕೂಡ್ಲೆ ಬಾಡ್ದಿನ ಸೊತ್ತುಲು ಮಾತ ಕೆಲವೇ ನಿಮಿಷಡು ಇತ್ತೆಗಿತ್ತೆ ಕೊಯ್ತಿನಂಚ ಹಾಪುಂಡು. ಈ ವಿಡಿಯೋ ತೊಯ್ಬೊಕ್ಕ ಮಾರ್ಕೆಟ್ ಕಾಯಕಜಿಪ್ಪು ಸೊತ್ತುಲಿನ ದೆತ್ತೊನ್ನಗ ಬಾರಿ ಆಲೋಚನೆ ಮಲ್ಪುಡಾವು. ದುಡ್ಡುದ ಆಸೆಗ್ ಬೇರ ಹೆಚ್ಚು ಮಲ್ಪರೆ ಮೊಕುಲು ಬಾಕಿದಕ್ಲಿನ ಜೀವದ ಮಿತ್ತು ಎಂಚ ಗೊಬ್ಬೇರು ಪನ್ಪುನೇಕ್ ಈ ವಿಡಿಯೋ ಸಾಕ್ಷಿ ಆತುಂಡು. ಸಮಾಜದ ಸಂದುನ 135 ಜೋಕ್ಲೆಗ್ ಇಡೆಮುಟ 1.5 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನದ ಪ್ರಯೋಜನ ತಿಕ್ಕಡಂದು GSP ಸಮಾಜ ಹಿತರಕ್ಷಣಾ ವೇದಿಕೆದ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ನಿಧಿ ತಾಗುರ್ಕಾರ್ಯರು ಚಾರ್ಟರ್ಡ್ ಅಕೌಂಟೆಂಟ್ SS ನಾಯಕ್ ಪಂತೆರ ಕುಡ್ಲದ ನಮ್ಮ ಕುಡ್ಲಾ ಸ್ಟುಡಿಯೋಡು ಜುಲೈ 25ಕ್ಕೆ ನಡಪೆರೊಪ್ಪುನ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಪಟ್ಟುನ ಕಾರ್ಯಕ್ರಮದ ಲೆಪ್ಪೊಲೆ ಬಿಡುಗಡೆ ಮಲ್ತದು ಆರ್ಪಾತಿರಿಯರು. GSP ಸಮಾಜ ಹಿತರಕ್ಷಣಾ ವೇದಿಕೆ ಪ್ರಾಯೋಜನೆಡು ಆಜನೇ ವರ್ಷದ ವಿದ್ಯಾಪೋಷಕ ನಿಧಿ 2021-22 ವಿದ್ಯಾರ್ಥಿ ವೇತನ ಪಟ್ಟುನ ಕಾರ್ಯಕ್ರಮ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಕುಡ್ಲಾ ಕುಡಿಯಲ್ ಬೈಲ್ದ ವೇದಿಕೆದ ಆಫೀಸ್ ನಡೆತಂಡ. ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ನಿಧಿ ತಾಗುರ್ಕಾರ್ಯರು SS ನಾಯಕ್ ಲೆಪ್ಪೋಲೆ ಬಿಡುಗಡೆ ಮಲ್ತೆರ.
ಎಸ್ ನಾಯಕ್ ಪಾತಿರ್ದು ಕರಿನ 10 ವರ್ಷಲಿಡ್ದು ಸಮಾಜ ಸಂಘಟನೆ ಬೊಕ್ಕ ಸಮಾಜಗು ಬೋಡಾಯನ ಕಾರ್ಯಲೆನು ಬುಡಂದೆ ನಡಪಾವೊಂದು ಬರೊಂದು ಪುನಃ ವೇದಿಕೆದ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ನಿಧಿ ಕಾಸಡು ಪಿರವರಿದಿನ ಸಮಾಜದ ಸಂದುನ ಜೋಕ್ಲೆಗು ಬಾರಿ ಪ್ರಯೋಜನ ಆತಂಡ ಇಡೆಮುಟ್ಟ 135 ಜೋಕ್ಲೆಗು 1.5 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನದ ಪ್ರಯೋಜನ ವಿದ್ಯಾರ್ಥಿ ಸಮುದಾಯ ಪಡೆತನೆಂದು ಪಂಡೆರ ವೇದಿಕೆದ ಸಂಚಾಲಕರ ವಿವೇಕಾನಂದ ಶೆಣೈ ವಿಷಯ ದುಂಬುದಿದು ಸಮಾಜದ ಎಡ್ಡ ಮನಸ್ದ ದಾನಿಲಿನ ಸಾಯೋಡು ಕುಟುಂಬ ಚೈತನ್ಯ ಯೋಜನೆದ ಒಟ್ಟುಗು ವಿದ್ಯಾಪೋಷಕ ನಿಧಿ ಪಟ್ಟುನ ಕಾರ್ಯಕ್ರಮ ಜುಲೈ 25 ಐತಾರ ಮಧ್ಯಾಹ್ನ 12 1:30 ಮುಟ್ಟ ಕುಡ್ಲದ ನಮ್ಮ ಕುಡ್ಲ ಸ್ಟುಡಿಯೋಡು ನಡಪೆರೆ ಉಂಡು ಆನಿ 10 ಜೋಕ್ಲಿಗು ಕಾರ್ಯಕ್ರಮದ ಗುರ್ತಗಾದು ವಿದ್ಯಾರ್ಥಿ ವೇತನ ಕೊರ್ಪುಂಡು ಬಾಕಿ 120 ಜೋಕ್ಲಿಗು ಸೀದಾ ಬ್ಯಾಂಕ್ ಅಕೌಂಟ್ಗೆ ಪಾಡುವ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಬಿ ಯೋಗೀಶ ಆಚಾರ್ಯರು ಗುರ್ಕಾರ್ಮೆ ವಹಿಸುವೆರು ಅಮೆರಿಕಾದ ವಾಷಿಂಗ್ಟನ್ ಡಿಸಿದ ಐಸಿಎಐ ಚಾಪ್ಟರ್ ಗುರ್ಕಾರ್ಯರು ಗೋಕುಲ್ದಾಸ್ ಪೈ ಉದಿಪನ ಮಲ್ಪೆರುಂದು ಮಾಹಿತಿ ಕೊರಿಯರು ಸುಬ್ರಹ್ಮಣ್ಯ ಪ್ರಭು ಪಿ ಸುರೇಶ್ ಶೆಣೈ ವೇದಿಕೆದ ಪ್ರಧಾನ ಕಾರ್ಯಂತಿರು ಸಾಣೂರು ನರಸಿಂಹ ಕಾಮತ್ ಪಾಲ್ದೆತ್ತೊಂಡೆರು ಶಿರಾಡಿ ಘಾಟಿಡು ವರ್ಷಲ ಮರಿಯಾಲಡು ಸಮಸ್ಯೆ ಉಂಡೆ ಉಂಡು ಈ ಸರ್ತಿಲ ಬಾರಿ ಬರ್ಸೋಡ್ದವರ ಶಿರಾಡಿ ರಾಜಮಾರ್ಗಡು ಸಕಲೇಶ್ಪುರ ತಾಲೂಕು ದೋಣಿಗಾಲ್ ಬೊಕ್ಕ ಮೂರ್ವಳ್ಳಿ ಕೈತಲು ಭೂಮಿ ಬಿಚ್ಚಿದಂಡ ಮಾರ್ಗ ಜರಿದಂಡ ಮಾಮಲ್ಲ ಗಾಡಿಲಿನ ಸಂಚಾರ ಬಂದ್ ಮಲ್ತದಂಡ ಎಲ್ಲೆ ಗಾಡಿಲೆಗೆ ಅವಕಾಶ ಮಲ್ತು ಕೊಡ್ತಿರಂದು ತೆರೆದು ಬೈದಂಡ ಕರಿನ ಪಾಕ ದಿನೊಡ್ದು ಬುಡಂದೆ ಬರಂದುಪ್ಪುನ ಬಾರಿ ಬರ್ಸೊಡ್ದಾದು ಶಿರಾಡಿ ಘಾಟಿಡು ಗುಡ್ಡ ಮಾರ್ಗ ಜರಿಯರೆ ಶುರುವಾತಂಡ ಸಂಚಾರ ಉಂತುದುಂಡೋ ಸಕಲೇಶ್ಪುರ ತಾಲೂಕು ದೋಣಿಗಾರ್ ಕೈತಲ್ದ ರಾಷ್ಟ್ರೀಯ ರಾಜಮಾರ್ಗ 75 ಕೈತಲ್ ಭೂಮಿ ಬಾಯಿ ಮುಡ್ತುಂಡೋ ಮಾರ್ಗ ಸಂಚಾರ ಇಡೀ ಬಂದ್ ಬೂರ್ದನೊಂದು ಮಾಹಿತಿ ತೆರೆದು ಬೈದಂಡ ಕುಡ್ಲಾ ಬೊಕ್ಕ ಬೆಂಗಳೂರು ಜೋಡ್ಸಾವನ ಮಾರ್ಗ ಒಂದು ಆದಿತ್ತದು ಬುಡಂದೆ ಬರ್ಸಬತ್ತಿ ನೀಡ್ದಾವ್ರ ಶಿರಾಡಿ ಘಾಟ್ ಮಾರ್ನಳ್ಳಿ ಕೈತಲು ಮಾರ್ಗ ಬಿಚ್ಚಿದಂಡ ಮಲ್ಲ ಗಾಡಿಲಿನ ಸಂಚಾರ ಬಂದ್ ಆದಿತ್ತದು ಪಾಕ ಗಾಡಿಲಿನ ಗುಂಡ್ಯ ಚೆಕ್ ಪೋಸ್ಟ್ ಕೈತಲು ಉಂಟಾದಂಡ ಜನಕಲು ಬದಲು ಮಾರ್ಗ ಪತ್ತದೇರ ಅಧಿಕಾರಿಗಳು ಈ ಜಾಗೆಗೆ ಭೇಟಿ ಕೊಡ್ದಿತ್ತದು ಮಾರ್ಗ ರಿಪೇರಿ ಕಾರ್ಯಾಚರಣೆ ನಡೆತದನ ಅಂಡ ಬಾರಿ ಬರ್ಸುಡ್ದವ್ರ ಕಾರ್ಯಾಚರಣೆ ಸಾಧ್ಯ ಆ ಹೊಂದಿಚ್ಚಿ ಮಾಮಲ್ಲ ಗಾಡಿಲಿಗೂ ಸಂಚಾರ ಬಂದ್ ಮಲ್ತದು ಎಲ್ಲೆಲ್ಲ ಗಾಡಿಲಿನ ಬುಡೊಂದುಲೇರೋ ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ಚಂದ್ರನಾಥ ಬಸದಿ ಕೈತಲ್ದ ಕಂಡ ಒಂಜಿ ಪಾಕ ವರ್ಷಲಿಡ್ದು ಪಡಿಲು ಬೋರ್ದಿತ್ತದು ಈ ಸರ್ತಿ ಅಂಬಾ ಬ್ರದರ್ಸ್ ತಾನಿಲೆಟ್ಟು ಸವಣೂರ್ದ ಕೂಟ ಬೆನ್ನಿ ಸಾಗುಳಿ ಮಲ್ತದೇರ ಅಂಬಾ ಕಂಡಗು ಜಪ್ಪುಗ ಬಲ ಪನ್ಪನ ಕಾರ್ಯಕ್ರಮನು ವಕೀಲರು ನಿರ್ಮಲ್ ಕುಮಾರ್ ಜೈನ್ ಉದಿಪನ ಮಲ್ತೆರ ರಾಜ್ಯದ ಬಂದರು ಉಳನಾಡು ಸಾರಿಗೆ ಮಂತ್ರಿ ಎಸ್ ಅಂಗಾರ ಕಂಡಗು ಜತ್ತದು ನೇಜಿನಡ್ನವು ವಿಶೇಷ ಆದಿತ್ತನ ದಕ್ಷಿಣ ಕನ್ನಡ ಜಿಲ್ಲೆ ಕಡಬದ ಚಂದ್ರನಾಥ ಬಸದಿ ಕೈತಲ್ದ ಕಂಡ ಒಂಜಿ ಪಡಿಲು ಬೋರ್ದು ಪಾಕ ವರ್ಷ ಆಂಡ್ ಸವಣೂರ್ದ ಸಮಾನ ಮನಸ್ತ ಜವಣೇರ್ನ ಕೂಟ ಅಂಬಾ ಬ್ರದರ್ಸ್ ತನ್ನಿಲೆಟ್ಟು ಈ ಪಡಿಲು ಬೋರ್ದಿನ ಕಂಡಗು ಕೂಡ ಜೀವ ಕೊಡ್ತೇರ ಅಂಬಾ ಕಂಡಗು ಜಪ್ಪುಗ ಬಲ ಪನ್ಪುನ ಬೆನ್ನಿ ಸಾಗುಲಿದ ಕಾರ್ಯಕ್ರಮ ಐತಾರ ಸವಣೂರು ಬಸದಿ ಕೈತಲ್ದ ಕಂಡೊಡು ನಡೆತಂಡ ವಕೀಲರು ನಿರ್ಮಲ ಕುಮಾರ್ ಜೈನ್ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು ಈ ಕಾರ್ಯಕ್ರಮಟ್ಟು ವಿಶೇಷವಾದ ರಾಜ್ಯದ ಬಂದರು ಬೊಕ್ಕ ಒಳನಾಡು ಸಾರಿಗೆ ಮಂತ್ರಿ ಎಸ್ ಅಂಗಾರ ಒರಿ ರೈತೆಯಾದ ಕೆಸರು ಕಂಡೋಗು ಜತ್ತದು ನೇಜಿ ನಡೆಯರ ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು ಬಂಟ್ವಾಳ ಪಾಣೇರು ವಿಟ್ಲ ಹೋಬಳಿದ 55 ಜನಕ್ಕೂ ಪರಿಹಾರ ಚೆಕ್ 36 ಜನಕ್ಕೂ ಹಕ್ಕುಪತ್ರ ಆಶ್ರಯ ಯೋಜನೆದಡಿಟ್ಟು ಇಲ್ಲಗ ಅರ್ಜಿ ಕೊರಲಿ ರಾಜೇಶ್ ನಾಯಕ್ ಬಕ್ರೀದ್ ಪರ್ಪೊಡು ಪಟ್ಟದ ತಿನ್ಪುನೇಕ ಎಡ್ಡೆ ಅರ್ಥ ಉಂಡು ಉಳ್ಳಾಲ ನೆಹರು ನಗರದ ಪಶ್ಚಿಮ್ ರಿಹಾಬ್ ಸೆಂಟರ್ದ ಬಕ್ರೀದ್ ಆಚರಣೆಡು ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಸಮಾಜದ ಸಂದುನ 135 ಜೋಕ್ಲೆಗ ಇಡೆಮುಟ್ಟ 1.5 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆದ ವಿದ್ಯಾರ್ಥಿ ವೇತನ ಪಟ್ಟುನ ಕಾರ್ಯಕ್ರಮ ಲೆಪ್ಪೋಲೆ ಬಿಡುಗಡೆ ಮತ್ತದು ಎಸ್ ನಾಯಕ್ ಮಾಜಿ ಕೇಂದ್ರ ಮಂತ್ರಿ ಆಸ್ಕರ್ ಫೆರ್ನಾಂಡಿಸರಿಗೆ ಆರೋಗ್ಯ ಭಾಗ್ಯ ನಟ್ಟೊಂದು ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವಿಶೇಷ ಪ್ರಾರ್ಥನೆ
ಗಣೇಶಪುರ ಮಹಾಗಣಪತಿ ದೇವಸ್ಥಾನಡು ವಿಶೇಷ ಪೂಜೆ. ಇಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಇತೇ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.